ಮಂಗಳೂರಿನ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಉದ್ಯಮ ಆಡಳಿತ ಕಾಲೇಜಿನ ವತಿಯಿಂದ ವಿಶ್ವವಿದ್ಯಾನಿಲಯ ಮಟ್ಟದ ಮ್ಯಾನೇಜ್ಮೆಂಟ್ ಫೆಸ್ಟ್ ಜೆನೆಸಿಸ್ 2023 ನಿನ್ನೆ ನಡೆಯಿತು. ಕಂಪನಿ ಸೆಕ್ರೆಟರಿ ಸಂಸ್ಥೆ ಚೇತನ್ ನಾಯ್ಕ್ ಅಂಡ್ ಅಸೋಸಿಯೇಟ್ಸ್ನ ಸ್ಥಾಪಕ ಪಾಲುದಾರ ಹಾಗೂ ಅದವರು ಕನ್ಸಲ್ಟೆಂಟ್ನ ಆಡಳಿತ ನಿರ್ದೇಶಕ ಚೇತನ್ ನಾಯ್ಕೆ ಅವರು ಉದ್ಘಾಟಿಸಿದರು. ಮುಂಬೈಯ ಮೈನ್ಸ್ಟೋಮ್ಸ್ ಡಿಜಿಟಲ್ ಮಾರ್ಕೆಟಿಂಗ್ ಕಂಪನಿಯ ಸೀನಿಯರ್ ಅಕೌಂಟ್ ಮ್ಯಾನೇಜರ್ ಕ್ರಿಸ್ಮಿತಾ ಡಿಕೋಸ್ತಾ ಮುಖ್ಯ ಅತಿಥಿಯಾಗಿದ್ದರು. ಸಂಜೆ ನಡೆದ ಸಮಾರೋಪದಲ್ಲಿ ನಮ್ಮ ಕುಡ್ಲಾ ವಾಹಿನಿಯ ನಿರ್ದೇಶಕ ಹಾಗೂ ಎಸ್ಡಿಎಂ ಕಾಲೇಜಿನ ಹಳೆ ವಿದ್ಯಾರ್ಥಿ ಆದಿತ್ಯ ಸುರೇಶ್ ಕರ್ಕೇರ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಜೆನೆಸಿಸ್ 2023 ಸ್ಪರ್ಧೆಯ ವಿಜೇತರಿಗೆ ಬಹುಮಾನ ವಿತರಿಸಿದರು. ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಅರುಣಾ ಪಿ ಕಾಮತ್, ಕಾರ್ಯಕ್ರಮದ ಶಿಕ್ಷಕ ಸಂಯೋಜಕರಾದ ಶ್ವೇತಾ ವೈ ಮತ್ತು ಸಂಜನಾ, ವಿದ್ಯಾರ್ಥಿ ಸಂಯೋಜಕರಾದ ಎಂ ಧೀರಜ್ ಪ್ರಭು ಮತ್ತು ರಿತ್ವಿಕ್ ಶೆಟ್ಟಿ ಅವರು ಉಪಸ್ಥಿತರಿದ್ದರು. ಸಮಾರೋಪ ಭಾಷಣ ಮಾಡಿದ ಆದಿತ್ಯ ಸುರೇಶ್ ಕರ್ಕೇರ್ ಅವರು, ಮನುಷ್ಯನ ವಯಸ್ಸಿನ 20 ರಿಂದ 30 ವರ್ಷದೊಳಗಿನ ಅವಧಿಯು ಚಂಚಲ ಮನಸ್ಸಿನ ಹಾಗೂ ಸಂಶಯಗಳನ್ನು ಹುಟ್ಟುಹಾಕುವ ಸಂದರ್ಭವಾಗಿದ್ದು, ಈ ಸಮಯದಲ್ಲಿ ಬದುಕನ್ನು ಸಂಕೀರ್ಣಗೊಳಿಸಬಾರದು. ಆಸಕ್ತಿಯ ವಿಷಯದಲ್ಲಿ ವ್ಯಾಸಂಗ ಮತ್ತು ಉದ್ಯೋಗವನ್ನು ಆಯ್ಕೆ ಮಾಡಿಕೊಂಡು ಉತ್ತಮ ಜೀವನವನ್ನು ರೂಪಿಸಿಕೊಳ್ಳಬೇಕು ಅಂತ ಹೇಳಿದರು. Whatever you decide to do, keep it simple. Do not complicate things. The age 20 to 30 is a time where you start doubting yourself a lot. And that is where you start complicating things in your head. Being patient is the key. You might start a business or get a job someplace. Things do not go according to your plan and then you start panicking. Don't do that. Think of it as a process because good things take time. So in spite of all the odds, I have joined my family business and I have been working with them for almost 4 years now. The Udupi branch which I have been managing has grown 3-fold. I have started a production company with my colleagues called NAMMA KUDLA Productions, which is a unit of NAMMA KUDLA. So finally I'd like to say, follow your dreams, have a goal, take that first step, no matter what the result. I'd like to congratulate everyone who has participated here in this competition. For me, you all are winners. You have taken the first step. You have gained something more valuable than a trophy. That's experience. Something that who did not participate did not get. You are already ahead.